ಸ್ಯಾಂಡಲ್ವುಡ್ ನಲ್ಲಿ ಅದೆಷ್ಟೋ ಸಿನಿಮಾಗಳನ್ನ ನೋಡಿರಬಹುದು, ಆದ್ರೆ ಟೈಟಲ್ ಮೂಲಕನೇ ಭಾರಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿರೋ ಸಿನಿಮಾ ಅಂದ್ರೆ ಅದು ಶ್ರೀಹರಿ ಕಥಾನಕ. ಭಾರಿ ಕುತೂಹಲ ಮೂಡಿಸಿರುವಂತಹ ಈ ಒಂದು ಸಿನಿಮಾದ ಹೀರೋನ ಪರಿಚಯದ ವಿಭಿನ್ನ, ಮನೋರಂಜನೀಯ ಹಾಗೂ ನೋಡುಗರನ್ನ ಸೂಜಿಗಲ್ಲಿನಂತೆ ಸೆಳೆಯುವಂತಹ 2 ಪೋಸ್ಟರ್ಗಳನ್ನ ಡಾಲಿ ಖ್ಯಾತಿಯ ಧನಂಜಯ್ ಅವರು ಬಿಡುಗಡೆಗೊಳಿಸಿದ್ದಾರೆ. ಟೈಟಲ್ ನೋಡ್ತಾ ಇದ್ರೆ ಇದೊಂದು ದೈವಿಕ ಚಿತ್ರ ಅನ್ಕೊಂಡ್ರೆ ಅದು ತಪ್ಪಾಗುತ್ತೆ. ಯಾಕಂದ್ರೆ ಇಲ್ಲಿ ಶ್ರೀಹರಿ ಅನ್ನೋದು ಸಿನಿಮಾದ ಹೀರೋನ ಹೆಸರು. ಅವನ ಕಥೆಯೇ ಶ್ರೀಹರಿ ಕಥಾನಕ. ಚಿತ್ರವನ್ನ ಶರತ್ ಕುಮಾರ್ ಅವರು ನಿರ್ದೇಶನ ಮಾಡ್ತಾ ಇದ್ದು, ಇದೊಂದು ಪಕ್ಕಾ ಕಮರ್ಷಿಯಲ್ ಸಿನಿಮಾವಾಗಿದೆ. ಇನ್ನು ಲುಂಗಿ ಎಂಬ ಕನ್ನಡ ಸಿನಿಮಾವನ್ನ ನಿರ್ದೇಶನ ಮಾಡಿ ಸುದ್ದಿಯಾಗಿದ್ದ ಅಕ್ಷಿತ್ ಶೆಟ್ಟಿ ಎಂಬ ನವ ಪ್ರತಿಭೆ ಮೊದಲ ಬಾರಿಗೆ ಇಲ್ಲಿ ನಾಯಕ ನಟನಾಗಿ ಚಿತ್ರರಂಗಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ. ಇನ್ನು ಚಿತ್ರದಲ್ಲಿ ನಾಯಕಿಯಾಗಿ ಒಂದು ಮೊಟ್ಟೆಯ ಕತೆ ಖ್ಯಾತಿಯ ನಟಿ ಶೈಲಶ್ರೀ ಕಾಣಿಸಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಚಿತ್ರ ಎಲ್ಲಾ ರೀತಿಯಲ್ಲೂ ಯಶಸ್ಸು ಕಾಣಲಿ ಅನ್ನೋದು ನಮ್ಮ ಆಶಯವಾಗಿದೆ.